ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ದೇವರೇ ನಿನ್ನನ್ನೇ ಸ್ತುತಿಪೆ. ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ ಎಲ್ಲ ವೇಳೆಯೊಳು ಸ್ತುತಿಪೆ. ದಿನೇ ನನ್ನ ಭಾಗ್ಯವು ನೀನೇ, ನೀನೇ ನನ್ನ ಭಾಗ್ಯವು ನೀನೇ. ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ದೇವರೇ ನಿನ್ನನ್ನೇ ಸ್ತುತಿಪೆ. ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ ಎಲ್ಲ ವೇಳೆಯೊಳು ಸ್ತುತಿಪೆ. ಎಲ್ಲ ವರಗಳ ಮೂಲದಾತರಾದ ಸರ್ವಶಕ್ತ ದೇವರ ಆಶೀರ್ವಾದವು ಶಾಂತಿಯು ನಿಮ್ಮೊಡನೆಯೂ ಇರಲಿ. ಪ್ರಿಯರೇ, ನಾವಿಂದು ಪ್ರಾರಂಭಿಸುವ ಈ ಕೆಲಸ ನಮ್ಮ ಬದುಕಿಗೆ ಸಮೃದ್ಧಿಯನ್ನಿತ್ತು ದೇವರಲ್ಲಿ ವಿಶ್ವಾಸವಿರಿಸುವಂತೆ ಮಾಡಲಿ. ಪವಿತ್ರ ಗ್ರಂಥದಲ್ಲಿ ಕೀರ್ತನಕಾರ ಹೇಳುವಂತೆ, ಸರ್ವಶಕ್ತ ದೇವರು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಶ್ರಮ ಪಡುವುದು ವ್ಯರ್ಥ. ದೇವರ ಅನುಗ್ರಹದಿಂದ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನಾವು ದೇವರ ಅನುಸೃಷ್ಟಿಗಳಾಗುತ್ತೇವೆ. ಈ ಕಟ್ಟಡದ ಕೆಲಸವನ್ನು ಪ್ರಾರಂಭಿಸುವ ಮುನ್ನ ಈ ಕಾರ್ಯ ಪೂರ್ಣಗೊಳ್ಳುವವರೆಗೂ ದೇವರು ನಮ್ಮೊಡನಿದ್ದು ನಮ್ಮನ್ನು ಮುನ್ನಡೆಸಲಿ ಎಂದು ಪ್ರಾರ್ಥಿಸೋಣ. ಈಗ ನಾವು ದೇವರ ವಾಕ್ಯವನ್ನು ಆಲಿಸೋಣ. ಈ ಆಶೀರ್ವಾದಗಳು ದೇವರಿಂದ ನಮಗೆ ಬರುತ್ತದೆ. ಆದುದರಿಂದ ಯಾರು ದೇವರಲ್ಲಿ ವಿಶ್ವಾಸವನ್ನಿಟ್ಟು ಅವರ ಕೆಲಸ ಕಾರ್ಯಗಳನ್ನು ಮಾಡುತ್ತಾರೆ, ದಿನನಿತ್ಯ ದೇವರನ್ನು ಭಜಿಸಿ ದಿನನಿತ್ಯದ ಕಾರ್ಯಕ್ರಮಗಳನ್ನು ಕೆಲಸವನ್ನು ಮಾಡುತ್ತಾರೆ, ಅಂಥವರನ್ನು ದೇವರು ಸದಾ ಕಾಪಾಡಿ ರಕ್ಷಿಸಿ ಅವರು ಕೈಗೆತ್ತಿಕೊಳ್ಳುವ ಎಲ್ಲ ಕೆಲಸಗಳನ್ನು ಸಾಕಾರಗೊಳಿಸುತ್ತಾರೆ ಎಂಬುದನ್ನು ಈ ದೇವರ ವಾಕ್ಯವು ನಮಗೆ ತಿಳಿಯಪಡಿಸುತ್ತದೆ. ಆದುದರಿಂದ ನಾವು ನಮ್ಮ ಶಕ್ತಿಯಲ್ಲಿ ಬಲದಲ್ಲಿ ನಂಬದೆ ದೇವರು ನಮಗೆ ಕೊಡುವಂತಹ ಆಶೀರ್ವಾದದ ಮೇಲೆ ನಾವು ಯಾವಾಗ ಭರವಸೆಯನ್ನು ಇಟ್ಟು ಮುನ್ನಡೆಯುತ್ತೇವೆಯೋ, ನಮ್ಮ ಕೆಲಸ ಕಾರ್ಯಕ್ರಮಗಳನ್ನು ನಾವು ಮಾಡುತ್ತೇವೋ, ಆವಾಗ ನಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ನಮಗೆ ಜಯವನ್ನು ದೊರಕಿಸಿಕೊಡುವವರು ಭಗವಂತ. ಆದುದರಿಂದ ಇದನ್ನು ಮುನ್ನಡೆಸುವವರು ರೋಹನ್ ಕಾರ್ಪೊರೇಷನ್ನ ಎಲ್ಲ ಕೆಲಸಗಾರರು, ಆಡಳಿತ ಮಂಡಳಿಯ ವರ್ಗದವರು ಹಾಗೂ ಎಲ್ಲ ಕೆಲಸಗಾರರು ತಮ್ಮ ಶಕ್ತಿಯಲ್ಲಿ ನಂಬದೆ ದೇವರಿಂದ ಬರುವ ಆಶೀರ್ವಾದದ ಮೇಲೆ ನಂಬಿಕೆ ಹಾಗೂ ಭರವಸೆಯನ್ನು ಇಟ್ಟು ಸದಾ ದೇವರಿಗೆ ಮಹಿಮೆ ಸಿಗುವಂತೆ ಅವರ ಕೆಲಸ ಕಾರ್ಯಕ್ರಮಗಳನ್ನು ಪ್ರಾಮಾಣಿಕವಾಗಿ ಜರುಗಿಸಿ ಸಮಾಜಕ್ಕೆ ಉದಾತ್ತ ಕೊಡುಗೆಯನ್ನು ನೀಡುತ್ತಾ ಪ್ರಭು ಯೇಸು ಕ್ರಿಸ್ತರ ಶಾಂತಿಯನ್ನು ನೀಡುತ್ತಾ ಹಾಗೂ ದೇವರಿಗೆ ಮಹಿಮೆಯನ್ನು ಕೊಡುತ್ತಾ ಜೀವಿಸಲು ಹಾಗೂ ಅವರ ಕೆಲಸ ಕಾರ್ಯಗಳನ್ನು ಮಾಡಲು ಬೇಕಾದಂತಹ ಕೃಪಾವರಗಳನ್ನು ನಾವು ದೇವರಲ್ಲಿ ಬೇಡೋಣ. ಸ್ವರ್ಗ ಸಾಮ್ರಾಜ್ಯದಲ್ಲಿ ಪಾಲುಗಾರರಾಗುವಂತೆ ನಿಮ್ಮ ಉತ್ತರ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಾವು ಪ್ರಾರಂಭಿಸಲಿರುವ ಈ ಕಟ್ಟಡವನ್ನು ಸ್ಥಿರ ಹಾಗೂ ಭದ್ರವಾದ ಅಸ್ತಿವಾರದ ಮೇಲೆ ಕಟ್ಟುವಂತೆ ನಿಮ್ಮ ಉತ್ತರ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ಆತಂಕಕ್ಕೆ ಒಳಗಾಗದೆ ಎಲ್ಲ ತೊಂದರೆಗಳನ್ನು ಎದುರಿಸಿ ಮುನ್ನಡೆಯಲು ಪವಿತ್ರ ಆತ್ಮರ ಪ್ರೇರಣೆಯನ್ನು ಪಡೆಯುವಂತೆ ನಿಮ್ಮ ಉತ್ತರ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ದೇವರ ಆಶೀರ್ವಾದಗಳನ್ನು ಈ ಕಟ್ಟಡದ ಮೇಲೆ ನಾವು ಬೇಡಿಕೊಳ್ಳೋಣ. ಮೌನವಾಗಿ ಇಟ್ಟುಕೊಂಡು ಒಂದು ಗಳಿಗೆ ಪ್ರಾರ್ಥಿಸೋಣ. ಪರಮ ತಂದೆ, ನಿಮ್ಮ ಕುಮಾರರ ಮೂಲಕವೇ ಸಕಲವನ್ನು ಆಶೀರ್ವದಿಸಿ ಸೃಷ್ಟಿಸಿ ನೀವು ಅವರನ್ನು ನಮ್ಮ ಬದುಕಿನ ಅಸ್ಥಿವಾರವನ್ನಾಗಿ ಮಾಡಿದ್ದೀರಿ. ಈ ಕಟ್ಟಡಕ್ಕೆ ಅಸ್ಥಿವಾರವನ್ನು ಹಾಕುತ್ತಿರುವ ಈ ಸಂದರ್ಭದಲ್ಲಿ ನಮ್ಮನ್ನು ಮತ್ತು ನಾವು ಪ್ರಾರಂಭಿಸಿರುವ ಈ ಕಟ್ಟಡವನ್ನು ಪವಿತ್ರಾತ್ಮರ ಪ್ರೇರಣೆಯಿಂದ ಬೆಳಗಿಸಿ ನಿಮ್ಮ ನಾಮದಲ್ಲಿ ಒಟ್ಟುಗೂಡಿ ಪ್ರಾರ್ಥಿಸುತ್ತಿರುವ ನಮ್ಮೊಂದಿಗೆ ನೀವಿದ್ದು ಇಂದು ಪ್ರಾರಂಭವಾಗುವ ಈ ಕಟ್ಟಡದ ಕೆಲಸ ಮುಗಿಯುವವರೆಗೂ ನಮ್ಮ ಕಾರ್ಯವನ್ನು ಸಫಲಗೊಳಿಸಿ ಆಶೀರ್ವದಿಸಿ ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. Well
upon life's billows you are tempest tossed. When you are discarded thinking all is lost, count your many blessings, name them one by one, and it will surprise you what the Lord has done. Count your blessings, name them one by one. Count your blessings, name them Lord has done. Count your blessings, name them one by one, and it will surprise you what the Lord has done. Are you ever burdened with the load of care? Does the cross seem heavy you are called to bear? Count your many blessings, every doubt will fly, and you will keep singing as the days go by. Count your blessings, name them one by one. Count your blessings, see what God has done. Count your blessings, name them one by one, and it will surprise you what the Lord has done. When you look at others with your land and gold, think that Christ has promised you his wealth untold. Count your many blessings money cannot buy, your reward in heaven or your home on high. Count your blessings, name them one by one. Count your blessings, see what God has done. Count your blessings, name them one by one, and it will surprise you what the Lord has done. So amid the conflict, whether great or small, do not be discouraged, God is over all. Count your many blessings, angels will attend, help and comfort give you till your journey's end. Count your blessings, name them one by one. Count your blessings, see what God has done. Count your blessings, name them one by one, and it will surprise you what. ನಿಮ್ಮನ್ನು ಕಾಪಾಡಲು ನಿಮ್ಮದು, ನಿಮಗೆ ದಾರಿ ತೋರಲು ನಿಮ್ಮ ಮುಂದೆಯೂ, ನಿಮಗೆ ಕಾವಲಾಗಿರಲು ನಿಮ್ಮ ಹಿಂದೆಯೂ, ನಿಮ್ಮನ್ನು ಆಶೀರ್ವದಿಸಲು ನಿಮ್ಮ ಮೇಲೆಯೂ ಇರುವವರಾಗಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವಾದಿಸಿ ಸದಾ ಕಾಲವು ಕಾಪಾಡಲಿ. ಜಯತು ಜಯ ಕ್ರಿಸ್ತ, ಜಯತು ಜಯ ಕ್ರಿಸ್ತ, ಜಯತು ಜಯ ಕ್ರಿಸ್ತ, ಕ್ರಿಸ್ತ. ನಮ್ಮ ಎಲ್ಲ ಗುರು ಹಿರಿಯರನ್ನು ಸ್ಮರಿಸುತ್ತಾ ನಮ್ಮ ಎಲ್ಲ ಅತಿಥಿಯರನ್ನು, ಸ್ನೇಹಿತರನ್ನು, ನಮ್ಮ ಹಿತೈಷಿಗಳನ್ನು ಹಾಗೂ ನಮ್ಮ ಮೀಡಿಯಾ ರೆಪ್ರೆಸೆಂಟೇಟಿವ್ಸ್, ಪತ್ರಕರ್ತರ to please put your hands together to please welcome one by one all the people on the stage. Design architectural buildings which has beautified living for all of us, and you have been a role model for country, and you are in the process of creating victory and history. And on behalf of all the people gathered here, humble request Mr. Meghraj, the beloved son of Dr. Rajendra, ಇವಾಗ ಬಂದಿರುವಂತ ಎಲ್ಲ ಅತಿಥಿಗಳಿಗೆ ಸ್ವಾಗತ ಸುಸ್ವಾಗತ. ಪಿತೃ ದೇವೋ ಭವ, ಮಾತೃ ದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ ಹೇಳ್ತಾ ಮತ್ತೊಂದ್ಸಲ ಜೋರಾದ ಚಪ್ಪಾಳೆ ಮೂಲಕ ಪ್ಲೀಸ್ ವೆಲ್ಕಮ್ ಫಾರ್ ಆಲ್ ದಿ ಗೆಸ್ಟ್ಸ್ ಆನ್ ದ ಸ್ಟೇಜ್. And it's a time here where I request Dr. Rohan to welcome, and today we are going to greet our guest with the sapple of plant in naturalistic way or a eco-friendly way. And trees are a future wealth for all of us. The wealth is oxygen and the vital ingredients for us to survive in this world, the plant. Dr. Rohan Monteiro, please welcome Reverend Father Walter De Souza on the stage with his sapple of plant. Chairman SEDCC, ladies and gentlemen, could you please put your hands together? Please welcome Dr. Rajendra Kumar sir. Love to welcome our corporate of this own ward, Mr. Naveen De Souza. Ladies and gentlemen, could you please put your hands together? Please welcome Mr. Naveen De Souza. Ladies and gentlemen, now it's time here to welcome the another personality, the chairman of Mangalore Urban Development Authority. That's Muda, Mr. Sadashiv Ullal. Matansala jorada chappale mulaka swagatisona Mr. Sadashiv Ullal. Love to welcome the another director of our SEDCC Bank, Mr. Devi Prasad Shetty. ಶಟರ್ ಗುಜರಾತ್ ತಾಟಿ ಬಿಡ್ಲತ್ತ ಕೈ ಬಿಡ್ದು ಜೋರಾದ ತಾಟಿ ಬಿಟ್ಟು ಭಾರಿ ಖುಷಿ ತಪ್ಪಾದ್ರೆ ವುಡ್ ಲವ್ ಟು ವೆಲ್ಕಮ್ Dr. Mr. Devi Prasad Shetty. Now I would love to welcome the ex-president of QNX, Mr. Hari Krishna Bandwal. We welcome you, sir, Mr. Hari Krishna Bandwal.
Now I'd love to welcome the another director of SEDCC, Mr. Shashikumar Rai Palyottu from Puttur. We welcome Mr. Shashikumar Rai Palyottu. Now I would like to welcome the another president for SCATS Mangalore, Mr. Ravindra Kumbali. Would love to welcome the another personality, Mr. Walter Nandalike from Taiji World. Ladies and gentlemen, please put your hands together. Another young and dynamic entrepreneur. ಇವತ್ತಿನ ಕಾರ್ಯಕ್ರಮ ನೀವೆಲ್ಲರೂ ಬಂದಿರೋ ತುಂಬಾ ಧನ್ಯವಾದಗಳು. And as I exactly said, we want to convey this message. Rohan Corporation want to convey this message that hasiru usiru, go green and grow eco-friendly, and that's the reason we haven't greeted you all people with a sample of this plant. ಯಾಕಂದ್ರೆ ಇವತ್ತು ಈ ಒಂದು ಸಣ್ಣ ಗಿಡ ಅಥವಾ ಸಸಿ ನಾಳೆ ಮರವಾಗಿ ಹೆಮ್ಮರವಾಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಲೈಟಿಂಗ್ ಆಫ್ ಲ್ಯಾಂಪ್ ಅಂದರೆ ಶಿಲಾನ್ಯಾಸ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವನ್ನು ದೀಪ ಬೆಳಗಿಸಿ ಅಥವಾ ದೀಪ ಹಚ್ಚಿಸುವ ಮೂಲಕ ಆರಂಭಿಸೋಣ. ನಮ್ಮ ನಿವಾಸಗಳಿಗೆ, ನಮ್ಮ ನಿಲಯಗಳಿಗೆ ನೆಮ್ಮದಿಯ ಬೆಳಕು ಹರಿದು ಬರಲಿ, ನಂಬಿದ್ದ ಜೀವಗಳಿಗೆ ಬೆಚ್ಚನೆಯ ಬದುಕಿಲ್ಲ ಅನಿಸ್ತಾ ಫಸ್ಟ್ ಐ ರಿಕ್ವೆಸ್ಟ್ ಆಲ್ ದ ಪೀಪಲ್ ಆನ್ ದ ಸ್ಟೇಜ್ ಟು ಪ್ಲೀಸ್ ಕಮ್ ಫಾರ್ವರ್ಡ್ ಫಾರ್ ದ ಲೈಟಿಂಗ್ ಆಫ್ ದ ಲ್ಯಾಂಪ್. ಸೊ ದೀಪವನ್ನು ಹಚ್ಚಿಸಿ, ದೀಪವನ್ನು ಬೆಳಗಿಸಿ ಇವತ್ತಿನ ಕಾರ್ಯಕ್ರಮ ಉದ್ಘಾಟಿಸೋಣ ಕೇಳುತ್ತಾ Site Rohan Garden. Secondly, I call upon everyone to have passion to achieve something in life. Trust in God, have faith, pray daily, and then we can achieve whatever we want. So, without wasting time, I wish all the best for the future of Rohan Corporation. He has given a very good example to all of us. If we trust God, believe in ourselves, what we can achieve and contribute to the society. So may his efforts be blessed by God abundantly and thus give glory to God. May God bless you all. Thank you one and all. The Rohan Corporation. Ladies and gentlemen, the reason behind and the person behind Rohan Corporation is none other than Dr. Rohan Montero. Ladies and gentlemen, today we have joined here for the groundbreaking ceremony for the releasing of the unveiling of the brochures. I request Dr. Rohan Montero to please escort all our people on stage and request all our guests to unveil as well as in this blueprint. Ladies and gentlemen, Matansala Churada Chappale Mulaka. I request once again all the ladies and gentlemen, let's congratulate everyone. This is Rohan Corporation presenting Rohan Sure. Thank you very much. Now we do have got one video to be played, Dr. Rohan sir. We have got one video we want to show. ನಮ್ಮ ರೋಹನ್ ಗಾರ್ಡನ್ ಏತು ಪೊರ್ಲು ಬೈದಿನ ನಮ್ಮ ವಿಡಿಯೋ ತೋಚ್ಪಾರ ಮನಸ್ಸು ಮಾಡ್ತಂದಲ್ಲ ಅಂಚಂದ ಪೂರ ಜನಕ್ಕೆ ಒಂಚೂರು ಬರಿಡ್ ಬತ್ತಂಡ ಬಾರಿ Dr. Rajendra Kumar sir, and having an association with Rohan Montero of Rohan Corporation, the visionary leader and 31 years of
exceptional leadership have not only strengthened the cooperative banking sector but also set new benchmarks in financial management and rural development. ಬ್ಯಾಂಕಿಂಗ್ ಮಾತ್ರವಲ್ಲ, ಸಮಾಜ ಸೇವೆಯಲ್ಲೂ ಅವರ ಪಾತ್ರ ಅಪಾರವಾಗಿದೆ. ಇದು ಹಲವಾರು ಜಿಲ್ಲೆಗಳ ಜನತೆಗೆ ಆರ್ಥಿಕ ಬಲ ಮತ್ತು ಸ್ಥಿರತೆಯನ್ನು ಒದಗಿಸಿಕೊಂಡಿದೆ. ಇತ್ತೀಚೆಗೆ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ NPCI ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದರು. ಜೋರಾದ 74ರಲ್ಲಿ ಅವರು SEDCC ಅಧ್ಯಕ್ಷರಾಗಿ 8ನೇ ಅವಧಿಗೆ ಆಯ್ಕೆಯಾದರು. ಇದು ಅವರ ನಿರಂತರ ಸೇವೆಯನ್ನು ಪ್ರತಿಬಿಂಬಿಸುತ್ತೆ. ಒನ್ಸ್ ಐ ವುಡ್ ಲೈಕ್ ಟು ಕಂಗ್ರಾಚುಲೇಟ್ ಡಾಕ್ಟರ್ M.N. ರಾಜೇಂದ್ರ ಕುಮಾರ್. ಮತ್ತೊಂದ್ಸಲ ಜೋರಾದ ಚಪ್ಪಾಳೆ. ವಿ ಆರ್ ಪ್ರೌಡ್ ಆಫ್ ಯು ಸರ್. ಯು ಆರ್ ದ ರೋಲ್ ಮಾಡೆಲ್ ಅಂಡ್ ದ ಮೆಂಟರ್ ಟು ಹೂ ಹ್ಯಾಸ್ ಬಾಟ್ ರಿವಲ್ಯೂಷನಲ್ ಚೇಂಜ್ ಇನ್ ಕೋಆಪರೇಟಿವ್ ಸೆಕ್ಟರ್ ಅಂಡ್ ಟೇಕನ್ ಡಾಕ್ಟರ್ ರಾಜೇಂದ್ರ ಕುಮಾರ್ ಸರ್ ಟು ಸ್ಪೀಕ್ ಆಫ್ ಫ್ಯೂ ವರ್ಡ್ಸ್. ಮತ್ತೊಂದ್ಸಲ ಜೋರಾದ ಚಪ್ಪಾಳೆ ಮೂಲಕ ಪ್ಲೀಸ್ ವೆಲ್ಕಮ್ ದ ವಿಷನರಿ ಲೀಡರ್, ದ ಮ್ಯಾನ್ ಹೂ ಹ್ಯಾಸ್ ಬಾಟ್ ಚೇಂಜಸ್. ರೋಹನ್ ಮೊಂತೆರವರ ಅಭಿಮಾನಿಗಳೇ ಮತ್ತು ಅವರ ಕಸ್ಟಮರ್ಸ್, ನಾನು ಕಂಡಾಗೆ ಸುಮಾರು 15 ದಿವಸದ ಅವಧಿಯಲ್ಲಿ ಇದು 3ನೇ ಭೂಮಿ ಪೂಜೆಯನ್ನು ನಾವು ನಡೆಸ್ತಾ ಇದ್ದೇವೆ. ಅಂದರೆ ವಾರಕ್ಕೆ 1ರ ಪ್ರಕಾರ ಮಾಡಿದರೂ 3 ವಾರ ಬೇಕಾಗ್ತದೆ. ಆದರೆ 15 ದಿವಸದ ಅವಧಿಯಲ್ಲಿ 3ನೇ ಭೂಮಿ ಪೂಜೆಯನ್ನು, ರೋಹನ್ ಗಾರ್ಡನ್ನ ಭೂಮಿ ಪೂಜೆಯನ್ನು ಇವತ್ತು ನೆರವೇರಿಸಿದ್ದೇವೆ. ಅವರ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಲಿ ಮತ್ತು ಅವರು ಜನರ ಅಪೇಕ್ಷೆಗೆ ತಕ್ಕಂತೆ ಹೊಸ ಅಭಿರುಚಿಯೊಂದಿಗೆ ಕಟ್ಟಡವನ್ನು ನಿರ್ಮಿಸಿ ಅವರು ಗ್ರಾಹಕರಿಗೆ ಕೊಡೋದ್ರಿಂದ ಎಲ್ಲ ಗ್ರಾಹಕರು ಕೂಡ ತೃಪ್ತಿಯಿಂದ ಇದ್ದಾರೆ. ಅವರು ಆದಷ್ಟು ಬೇಗನೆ 50 ಕಟ್ಟಡಗಳನ್ನು ಪೂರೈಸುವಂಥ ಭೂಮಿ ಪೂಜೆಯನ್ನು ಆದಷ್ಟು ಬೇಗನೆ ಮಾಡಲಿ ಅಂತ ಕೇಳು ಅವರಿಗೆ ಸಂಪೂರ್ಣ ಸಹಕಾರವನ್ನು ಹೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಿಮ್ಮ ನಡೆಯುವ ಮಾತು ನಿಮ್ಮ ಹಾಗೆ ಹೆಲೆಯುವ ಮಾತು ನಿಮ್ಮ ಸರ್ವ ಸಂಪದ ಲೋಕಕ್ಕೆ ಮಾತೇ ಮಾಡಿಕೆ ಅಂತ ಇವರ ಮಾತು ಮಾತ್ರ ಅಲ್ಲ, ಇವರ ಜನಸೇವೆ ಸಹ ಅಷ್ಟೇ ಒಳಗಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ನಾವ್ ಐ ಕಾಲ್ ಅಪಾನ್ ದ ಯಂಗ್ ಅಂಡ್ ಎಫಿಷಿಯಂಟ್ ಲೀಡರ್ ಆಫ್ ಕಾಂಗ್ರೆಸ್. ಇವರನ್ನ ನಮ್ಮ ಫ್ಯೂಚರ್ ಪೊಲಿಟಿಷಿಯನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. Since okay, so we thank once again Dr. M.N. Rajendra Kumar and all the directors as well as the team of SEDCC. At the same time, I would like to thank Dr. M.N. Rajendra Kumar and the whole team. Thank you very much, sir, for being with us. And now request the young and efficient leader of Congress, ivaranna namma future politician anta helidre tappagalla. Since he has been recognized for his perseverances and timely delivered responsibilities, where he has won back-to-back continuously since 2002, if I'm not wrong, Mr. Naveen D'Souza. From 2002 till 2025, he has been elected back-to-back, and the people have loved him, and people have always have been elected as a corporator in a municipal elections at Benduruval ward, and we are sure to see him all the success and fame, the people's man and the man of the people, the corporator of Benduruval, Mr. Naveen D'Souza. ಅವರಿಗೆ ಮತ್ತೊಂದ್ಸಲ ಜೋರಾದ ಚಪ್ಪಾಳೆ ಮೂಲಕ ಪ್ಲೀಸ್ ವೆಲ್ಕಮ್ and request you to speak a few words. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿರ್ತಕ್ಕಂಥ ನನ್ನ ಆತ್ಮೀಯ ಮಿತ್ರರು, ದೈಜಿ ವರ್ಲ್ಡ್ನ ಫೌಂಡರ್ ಆಗಿರ್ತಕ್ಕಂಥ ವಾಲ್ಟರ್ ಡಿಸೋಜರ್ ಅವರೇ, ಮೂಢಾಧ್ಯಕ್ಷರಾಗಿರ್ತಕ್ಕಂತಹ ಹಿರಿಯರಾಗಿರ್ತಕ್ಕಂತಹ ಸದಸ್ಯ ಉಳ್ಳಲ್ರವರೇ, ಮೊದಲನೇದಾಗಿ ನನ್ನ ಆತ್ಮೀಯ ಮಿತ್ರರು ಇವತ್ತು ಡಾಕ್ಟರೇಟ್ ಪದವಿಯನ್ನು ಅವರು ಪಡೆದುಕೊಂಡಿದ್ದಾರೆ. ಸದಾ 30 ವರ್ಷಗಳ ಹಿಂದೆ ನಾವಿಬ್ಬರು ಒಟ್ಟಿಗೆ ಗೆಳೆಯರಾಗಿದ್ದೀವಿ. ನಾನು ರಾಜಕೀಯ ಕ್ಷೇತ್ರಕ್ಕೆ ಬಂದೆ, ರೋಹನ್ ಮೊಂತೆರವರು ತಮ್ಮ ಉದ್ಯಮ ಕ್ಷೇತ್ರಕ್ಕೆ ರಿಯಲ್ ಎಸ್ಟೇಟ್ಗೆ ಹೋದರು. ತದನಂತರ ಬೆಳೀತಾ ಇವತ್ತು ರೋಹನ್ ಮೊಂತೆರ ಇದ್ದವರು ಈಗ ಡಾಕ್ಟರ್ ರೋಹನ್ ಮೊಂತೆರವರು ಈಗ ಅವರಿಗೆ ಮಂಗಳೂರು ವಿಶ್ವವಿದ್ಯಾನಿಲಯ ಅವರಿಗೆ ಒಂದು ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದಾರೆ. ಈ ಡಾಕ್ಟರೇಟ್ ಪದವಿ ಯಾಕೆ ಕೊಟ್ಟಿದ್ದಾರೆ? ಸುಮ್ಮನೆ ಅವರು ಡಾಕ್ಟರೇಟ್ ಪದವಿ ಕೇಳಿಕೊಂಡು ತಗೊಂಡದಲ್ಲ, ಅವರ ಶ್ರಮ ಇದರಲ್ಲಿದೆ. ಸಾಧಾರಣ 1,000 ಮೇಲ್ಪಟ್ಟ ಜನರಿಗೆ ಅವರು ಉದ್ಯೋಗವನ್ನು ಕೊಟ್ಟಿದ್ದಾರೆ. ರಾತ್ರಿ ಹಗಲು ಅವರು ದುಡಿದಿದ್ದಾರೆ. ಆದ ಕಾರಣ ಇಷ್ಟರ ಮಟ್ಟಿಗೆ ಮಂಗಳೂರಲ್ಲಿ ಒಂದು ಪ್ರಸಿದ್ಧವಾದ ಒಂದು ಉದ್ಯಮ ಸಂಸ್ಥೆ ಅವರು ಸ್ಥಾಪಿಸಿದ್ದಾರೆ. ನಾನು ನೋಡ್ತಾ ಇದ್ದೇನೆ, ರೋಹನ್ ಮೊಂತೆರವರು ಅವರ ಉತ್ತಮವಾದ ಗುಣಮಟ್ಟವಾದ ಅವರ ಆರ್ಕಿಟೆಕ್ಟ್ ಆಗಲಿ, ಅವರ ಬಿಲ್ಡಿಂಗ್ ಆಗಲಿ, ಆ ಡಾಕ್ಯುಮೆಂಟೇಷನ್ ಕೂಡ ಆಗಲಿ, ಗ್ರಾಹಕರಿಗೆ ಯಾವುದೇ ವಂಚನೆ ಮಾಡದಂಥ ಒಂದು ಸಂಸ್ಥೆ. ನಾನು ಇಷ್ಟರವರೆಗೆ ನಾನು ಕೂಡ ಕಾರ್ಪೊರೇಟರ್ ಆಗಿದ್ದೇನೆ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ರೋಹನ್ ಮೊಂತೆರವರ
ಏನು ಡಾಕ್ಯುಮೆಂಟೇಷನ್ ಬಂದರೂ ಕೂಡ ಅದಕ್ಕೆ ಇನ್ಫ್ಲುಯೆನ್ಸ್ ಅಗತ್ಯ ಇಲ್ಲ. ಯಾಕೆಂದರೆ ಅವರ ವಾಸ್ತುಶಿಲ್ಪಿ ಅವರು, ಅವರ ಇಂಜಿನಿಯರ್ಸ್ ಅವರು ಆರ್ಕಿಟೆಕ್ಟ್ ಆಗಿ ಕ್ರಮಬದ್ಧವಾಗಿ ಆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ಮೇಲೆ ಅವರಿಗೆ ತಕ್ಷಣವಾಗಿ ಅವರಿಗೆ ಆ ಲೈಸೆನ್ಸ್ ಕೊಡುವಂಥ ನಮ್ಮ ಅಧಿಕಾರಿಗಳು ತಕ್ಷಣವಾಗಿ ಕೊಡ್ತಾರೆ. ಉತ್ತಮ ಗುಣಮಟ್ಟವಾದ ಅದ್ಭುತವಾದ ಶಿಲಾನ್ಯಾಸ ಮಾಡಿ ಜನರನ್ನೆಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ಒಂದು ವಿಶ್ವಾಸ ಅವರು ಗಳಿಸಿದ್ದಾರೆ. ನಾನು ನೋಡ್ತಿದ್ದೇನೆ, ಯಾವುದೇ ಒಂದು ಗ್ರಾಹಕರು ಅವರ ಬಗ್ಗೆ ತಪ್ಪನ್ನು ಮಾಡಲಿಲ್ಲ. ಗ್ರಾಹಕರು ಯಾವುದೇ ಒಂದು ಸಜೆಷನ್ ಕೊಟ್ಟರೆ, ನೀವು ತಪ್ಪು ಮಾಡಿದರೆ ಅಂತ ಹೇಳಿದರೆ ತಕ್ಷಣವಾಗಿ ಅದನ್ನು ತಿದ್ದಿ ಅವರು ಅದನ್ನು ಸರಿಪಡಿಸುವಂಥ ಕೆಲಸ ಇಷ್ಟರವರೆಗೆ ಮಾಡಿದ್ದಾರೆ. ಮಂಗಳೂರು ನಗರ ಬೆಳೀತಾ ಇದೆ. ಬಿಲ್ಡರ್ಸ್ನವರ ಒಂದು ಏನು ಹೇಳ್ತೀವಿ ಅಂದರೆ, ಬಿಲ್ಡರ್ಸ್ ಈ ಮಂಗಳೂರು ಬೆಳೀಲಿಕ್ಕೆ ಬಿಲ್ಡರ್ಸ್ನವ್ರಿಗೂ ಒಂದು ಕಾರಣಕರ್ತರಾಗಿದ್ದಾರೆ. ಹೆಚ್ಚಿನ ಜನಸಂಖ್ಯೆಗೆ ಇಲ್ಲಿ ಬರ್ತಾ ಇದ್ದಾರೆ. ರೋಹನ್ ಮೊಂತೆರವರು ಈ ಒಂದು ರೋಹನ್ ಗಾರ್ಡನ್ ಮುಖಾಂತರ ಶೋಭಾಗ್ನಲ್ಲಿ ಅನ್ನೋ ಒಂದು ಶಿಲಾನ್ಯಾಸ ನಾವೆಲ್ಲ ಸೇರಿಕೊಂಡು ಮಾಡಿದ್ದೇವೆ. ಅವರು ಇನ್ನು ಮುಂದಕ್ಕೆ ಕೂಡ ದೇವರವರಿಗೆ ಆಶೀರ್ವಾದ ನೀಡಲಿ, ಅವರ ಎಲ್ಲ ಸಿಬ್ಬಂದಿಗವರಿಗೆ ಕೂಡ ಒಂದು ಉತ್ತಮ ಮಾರ್ಗದರ್ಶನ ಕೂಡ ದೇವರು ನೀಡಲಿ. ಎಲ್ಲರಿಗೆ ನಾನು ವಂದನೆ ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Thank you once again, Mr. Naveen D'Souza. Thank you very much. I would love to welcome a very famous personality. ಆರನೇ ವಿಷಯದಲ್ಲ ಪರಡನಿಜಿದಿ ವಾಲ್ಡ್ರಣ್ಣ ಪಣ್ಣಕ ತುಂಬ ದೈಜಿ ವರ್ಲ್ಡ್ ಮಾತ್ರ ಇತ್ತೇರು ಇತ್ತೆ ದೈಜಿ ವರ್ಲ್ಡ್ ಮಾತ್ರ ಆತು ಪ್ರೈವೇಟ್ ಚಾಲೆಂಜ್ ಪತ್ತದು ಓಲ್ ಪೊಂಡಲ್ಲ ವಾ ಟಿವಿ ತುಲೆ ವಾ ಚಾನೆಲ್ ತುಲೆ ವಾ ಒಂಜಿ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಲೆ ಆರೆತ್ತು ಒಂದಿಪ್ಪೇರು. ದಟ್ ಈಸ್ ದ ಸ್ಪೆಷಾಲಿಟಿ. ದಿಸ್ ಇಸ್ ಆಲ್ವೇಸ್ ಅ ಸೇಯಿಂಗ್, ಚೇಂಜ್ ವಿತ್ ದ ಚೇಂಜ್. ಇಫ್ ಯು ಡು ನಾಟ್ ಚೇಂಜ್, ಚೇಂಜ್ ವಿಲ್ ಚೇಸ್ ಯು. Finally, change will exchange you. It is always better to get a positive changes, and I feel he is the one who has brought a very positive changes in Mangalore media or our South Canara media or coastal Karnataka media, and he has made Mangalore proud, not only with the private challenge but also with the digiworld.com. So ladies and gentlemen, we do have got another a great personality and multi-talented, a multi-fascinating, a multi-face, Mr. Walter Nandaligalige ಮತ್ತೊಂದ್ಸಲ ಜೋರಾದ ಚಪ್ಪಾಳೆ ಮೂಲಕ ಪ್ಲೀಸ್ ವೆಲ್ಕಮ್. ವೇದಿಕೆ ಇತ್ತಿನ ಮಾತ ಡಾಕ್ಟರ್ ಪೋಯಿರಿ ಇತ್ತೆ ಯಾನ್ ಮೂಜಿ ಪೇಷಂಟ್ ಊರಿದ ಮುಲ್ಪ ಬತ್ತೇರು ಕೂಡ. Let me congratulate Dr. Rohan Montero. ಆರಿಗೆ ಮಾತೆರ್ಲ ವಿಶ್ ಮಲ್ತೀರು ಡಾಕ್ಟರೇಟ್ ತೆಕ್ಕಿನೆಕ್ ನಮ್ಮ ದುಂಬು ವಿಶ್ ಮಲ್ದ ಅಂಚ ಕೂಡ ಇತ್ತೆ ವಿಶ್ ಮಲ್ಪುಜ. ಬಟ್ ರೋಹನ್ ಗಾರ್ಡನ್ ಇನಿ ಓಪನ್ ಆತಂಡು. ವೆರೆವರ್ ಯು ಸಿ ಇನ್ ಮ್ಯಾಂಗ್ಳೂರ್ ಈಸ್ ಎಂಟೈರ್ ರೋಹನ್ ಗಾರ್ಡನ್ ಆತಂಡವು ಓಲ್ಲ ಪೋಲೆ ಅವ್ಲು ತೋಜಿನ ಸುರುಕುಪುದಾರ ರೋಹನ್ ಬೊಕ್ಕ ಅವು ಎಂಚಿನ ಸಬ್ ಹೆಡ್ಡಿಂಗ್ ಬರ ಬೊಕ್ಕ ಬರ್ಪುಂಡು ಅಂಚ ಅದು ಮ್ಯಾಂಗ್ಳೂರುಡು ನನ್ನ ಏತ್ ಕಡೆಟ್ ರೋಹನ್ನ ಪ್ರಾಜೆಕ್ಟ್ ಬರ್ರೆ ಉಂಡು ಮಣ್ಪಿನ ಇಂಪಾರ್ಟೆಂಟ್. ಓಲ್ಪುರ ಉಂಡು ಮಣದತ್ತು ನನ್ನ ಓಲ್ಪುರ ಬಾಕಿ ಉಂಡು ಅವು ಇಂಪಾರ್ಟೆಂಟ್. ದಯಪಂಡ ಲಾಸ್ಟ್ 3 weeks, ಲಾಸ್ಟ್ 15 days ಒಂದು ಥರ್ಡ್ ಲಾಂಚಿಂಗ್. ನನ್ನ ನೆಕ್ಸ್ಟ್ 15 days ಏತುಂಡು ಮಣದು ಎಂಕಲ ಬಂತಿಜೇರು ಗೊತ್ತುಜ್ಜಿ ನಿಕ್ಲೆಗೆ ಬೇಗ ಗೊತ್ತಾವು. ಸೊ ಐ ವಿಶ್ ಡಾಕ್ಟರ್ ರೋಹನ್ ಮೊಂತೆರೋ and his entire dynamic team. Let us give a big round of applause to entire Rohan Montero's team members because they are working very hard. If you visit their office, you will see their discipline, their spirit and also friendly service. Because of their service, Rohan Corporation is attracting more customers. Andata avunji pantu jariru andata ಮೇರ್ ಪೂರ ಇತ್ತೆ ಕ್ರಿಕೆಟ್ ದ ಕಾಮೆಂಟ್ರಿ ಅಬುದಾಬಿಗೆ T10 T20 ಪೂರ ಪೋದು ಇತ್ತೆ ಮುಲ್ಪ ಬಾರಿ ಕಮ್ಮಿ ಆತೀರ್ ಅಂಚಿ ಜಾರಿ ಜಾಸ್ತಿ ಆತೀರ್. ರೋಹನ್ನ ಮಾಡದ್ ಬತ್ತೀರ್ ಬೇತೇರೆಕ್ಲ ಬರ್ಪುಜೇರ್. ಸೊ ಥ್ಯಾಂಕ್ ಯು ರೋಹನ್ ಫಾರ್ ಇನ್ವೈಟಿಂಗ್ ಮೀ ಆಸ್ ಗೆಸ್ಟ್ ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಮಂಗಳೂರಲ್ಲಿ ಬಹುಶಃ ಯಾವಾಗ ರಿಯಲ್ ಎಸ್ಟೇಟ್ ಒಳ್ಳೆಯದು ಪಾಸಿಟಿವ್ಲಿ ನಡೀತದ ಆವಾಗ ಎಲ್ಲ ಬಿಸ್ನೆಸ್ಗಳು ಕೂಡ ಒಳ್ಳೆಯದೇ ನಡೀತದೆ. ಸೊ ವಿ ಆಲ್ ಮಸ್ಟ್ ಸಪೋರ್ಟ್ ರಿಯಲ್ ಎಸ್ಟೇಟ್ ಬಿಸ್ನೆಸ್. ರಿಯಲ್ ಎಸ್ಟೇಟ್ ಬೂಮ್ ಆದಾಗ ಪ್ರತಿಯೊಂದು ಸೆಕ್ಟರ್ಗೆ ಕೂಡ ಅದರಲ್ಲಿ ಬೆನಿಫಿಟ್ ಇದೆ ಮತ್ತು ಪ್ರತಿಯೊಂದು ಸೆಕ್ಟರ್ಗೆ ಕೂಡ ಬಿಸ್ನೆಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇದೇ ಸ್ಪಿರಿಟ್, ಇದೇ ಸ್ಪೀಡ್ ರೋಹನ್ ಕಾರ್ಪೊರೇಷನಲ್ಲಿ ಇರಲಿ ಅಂತ ವಿಶ್ ಮಾಡಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. Thank you very much.
ಮಿಸ್ಟರ್ ವಾಲ್ಟರ್ ನಂದಳಿಕೆ ಕೊಡೊಂದ್ಸತಿ ಜೋರ ತಾಟಿ ಬುಟ್ಟಲ್ಲಿ ಒಂದ್ಸತಿ ವಾಲ್ಟರ್ ಅಣ್ಣಾಗ ಮಾತ್ರ ಆರು ಒಂಜಿ ಚೇರ್ಮನ್ ಮಾತ್ರ ಒಂಜಿ ಕಲಾವಿದರ್ಲಂದ ಕಲಾವಿದರಿಗೆ ಏಪಲ ಒಂಜಿ ಪುರ್ಲ ಒಂಜಿ ಜೋರಾದ ತಾಟಿ ಬುಡಕೆ ಅನ್ನೋದಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್ ಮಿಸ್ಟರ್ ವಾಲ್ಟರ್ ನಂದಳಿಕೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ನೌ ದ ಟೈಮ್ ಹಿಯರ್ ಟು ವೆಲ್ಕಮ್ ಅನದರ್ ಪರ್ಸನಾಲಿಟಿ. ಜನಮನ ಗೆದ್ದಂತಹ, ಅವರಿಗೆ ಕೊಟ್ಟಂತಹ ಕರ್ತವ್ಯಗಳನ್ನು ಧ್ವನಿ ಇಲ್ಲದೆ ದನಿ ಇಲ್ಲದೆ ನಿರ್ವಹಿಸಿದಂತಹ ಧೀರ ದಿಟ್ಟ ನೇರ ಸದೃದೈ. ದಟ್ಸ್ ದ ಮೂಡಾ ಚೇರ್ಮನ್ ಮಿಸ್ಟರ್ Sadashiv Ullal. Ladies and gentlemen, request all the people to please put your hands together. Please welcome Ullal. Yeah, Sadashiv Ullal. I request everybody ಕೂಡ ಸರಿ ಜೋರಾದ ತಾಟಿ ಬಿಟ್ಟದ್ದು ಉಳ್ಳಾಲ ಅವಡು ಕುಡ್ಲ ಅವಡು ನಮ್ಮ ಕುಡ್ಲದ ಜನಕ್ಕೆ ಮಸ್ತ್ ಸರ್ವಿಸ್ ಕೊರೊಂದು ನಮ್ಮ ಮೂಡದ ಚೇರ್ಮನ್ ಅಂಚಿನ ಸದಾಶಿವ ನೆಂಗ್ಲೊಟ್ಟು ಕೂಡ ಸರಿ ಜೋರಾದ ತಾಟಿ ಬಿಡೋದಕ್ಕೆ ಪ್ಲೀಸ್ ವೆಲ್ಕಮ್. ರೋಹನ್ ಕಾರ್ಪೊರೇಷನ್ನ ವತಿಯಿಂದ ಇವತ್ತು ರೋಹನ್ ಗಾರ್ಡನಿಗೆ ಶಂಕುಸ್ಥಾಪನೆ ಮಾಡಿದಂಥ ಈ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ವಾಲ್ಟರ್ ನಂದಳಿಕೆಯವರೇ, ಈ ರೋಹನ್ ಕಾರ್ಪೊರೇಷನ್ನ ಚೇರ್ಮನ್ರಾದಂಥ ರೋಹನ್ ರವರೇ, ಕಾರ್ಪೊರೇಟರ್ ಆದಂಥ ನವೀನ್ ಡಿಸೋಜರವರೇ, ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ಮಾತನಾಡಿ ನಿರ್ಗಮಿಸಿದಂಥ ಫಾದರ್ ರವರೇ, SCDCC ಬ್ಯಾಂಕಿನ ಚೇರ್ಮನ್ರಾದಂಥ ರಾಜೇಂದ್ರ ಕುಮಾರ್ರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮದ ಸ್ನೇಹಿತರೇ, ಮುಂಭಾಗದಲ್ಲಿರ್ತಕ್ಕಂಥ ಬಂಧು ಭಗಿನಿಯರೇ, ಇವತ್ತು ರೋಹನ್ ಕಾರ್ಪೊರೇಷನ್ನು ಈ ರೀತಿಯಲ್ಲಿ ಉತ್ತಮ ಕೆಲಸ ಮಾಡಲಿಕ್ಕೆ ಅವರ ಟೀಮ್ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡೋದ್ರಿಂದ ಇದು ಆಗಿದೆ ಅಂತ ಹೇಳುವುದನ್ನು ಈಗಾಗಲೇ ವಾಲ್ಟರ್ ಅವರು ಮಾತಾಡುವಾಗ ಹೇಳಿದರು. ನಾನಂತೂ ಸುಮಾರು ಒಂದು 20 ವರ್ಷಗಳಿಂದ ರೋಹನ್ ಮಂತ್ರಿರವರನ್ನು ನೋಡಿದವ. ನಾನು DCC ಬ್ಯಾಂಕಿನ ಡೈರೆಕ್ಟರಾಗಿ ಮೊದಲು ಬಂದಾಗ ಅವತ್ತಿನಿಂದ ಇವತ್ತಿನವರೆಗೆ 20 ವರ್ಷಗಳಿಂದ ಅವರ ಸಂಪರ್ಕ ಇಟ್ಕೊಂಡು ಇದ್ದವ. ಪ್ರತಿಯೊಂದು ಅವರ ಕನ್ಸ್ಟ್ರಕ್ಷನ್ ಅವರ ಕಂಪನಿಯಲ್ಲಿ ಯಾವ ಕೆಲಸ ನಡೀತಿದೆ ಭಾಳ ಉತ್ತಮ ರೀತಿಯಲ್ಲಿ, ಸ್ವಚ್ಛವಾದಂಥ ರೀತಿಯಲ್ಲಿ, ಎಲ್ಲರಿಗೂ ಅನುಕೂಲವಾಗುವಂಥ ರೀತಿಯಲ್ಲಿ ಮತ್ತು ಸುಭದ್ರವಾದಂಥ ಕಟ್ಟಡವನ್ನು ನಿರ್ಮಿಸಿ ಇವತ್ತು ಹೆಸರು ಪಡೆದಿದ್ದರು ನಿಂತಿದ್ದರೆ ಅದು ರೋಹನ್ ಕಾರ್ಪೊರೇಷನ್ನ ಎಲ್ಲ ಕಟ್ಟಡಗಳು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅವರು ಕೂಡ ಅವರಿಂದಾಗಿ ರೋಹನ್ ಕಾರ್ಪೊರೇಷನ್ನಿಂದ ಅನೇಕ, ಅದು ಕಾರ್ಪೊರೇಷನ್ ಇರಲಿ ಅಥವಾ ನಮ್ಮ ಮೂಡಾ ಇರಲಿ, ಈ ಎಲ್ಲ ಕಚೇರಿಗಳಿಗೆ ಕೂಡ ಅವರ ಆ ಕಟ್ಟಡದ ಮೂಲಕಂತ ಬರ್ತಕ್ಕಂಥ ಟ್ಯಾಕ್ಸ್ ಏನಿದೆ ಅದರಿಂದ ಈ ಮಂಗಳೂರಿನ ಕಾರ್ಪೊರೇಷನ್ ಲಿಮಿಟ್ಸ್ನ ಒಳಗೆ ಇರ್ತಕ್ಕಂಥ ಬಂಧುಗಳಿಗೆ ಕೂಡ ಸಹಾಯಧನವಾಗಿ ಮೂಡಾ ಮತ್ತು ಮಂಗಳೂರು ಮಹಾನಗರ ಪಾಲಿಕೆ ನೀಡ್ತಾ ಇದೆ. ಆ ಮೂಲಕ ಬೇಕಾದಂಥ ಕಟ್ಟಡಗಳನ್ನು ನಿರ್ಮಿಸುವಲ್ಲಿ ಕೆಲಸ ಮಾಡಿದೆ. ಇನ್ನು ಮುಂದೆ ಕೂಡ ಸನ್ಮಾನ್ಯ ರೋಹನ್ ಮಂತ್ರಿರವರ ನೇತೃತ್ವದಲ್ಲಿ ಈ ಕಂಪನಿ ಉತ್ತರೋತ್ತರ ಅಭಿವೃದ್ಧಿಯಾಗಿ ಎಲ್ರಿಗೂ ಇದರ ಸದಾವಕಾಶ ಒಳ್ಳೆಯ ಫ್ಲ್ಯಾಟ್ ದೊರಕುವಂತೆ ಆಗಲಿ, ಭಗವಂತನ ಆಶೀರ್ವಾದ ನಮಗೆಲ್ಲರಿಗೂ ಇರಲಿ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಹೇಳ್ತೇನೆ. ಜೈ ಹಿಂದ್. ಥ್ಯಾಂಕ್ ಯು ವೆರಿ ಮಚ್ ಸದಾಶಿವಣ್ಣ. ಮಸ್ತ್ ಥ್ಯಾಂಕ್ಸ್ ಮಚ್ ಖುಷಿ ಅಂಡ್ ಒಂಜಿ ಪಾತ್ರ ಯಾನ್ಲ ಮರದ ಬುಡಿ ವಾಲ್ಟರ್ ಅಂಡ್ ಪಣ್ಣಿ ಕರೆಕ್ಟ್ ದಾಯಪಂಡ ಪ್ರತಿ ಊರಿಲ್ಲ ಬತ್ತದಿತ್ತೆ ದುಂಬು ಡಾಕ್ಟರ್ ರೋಹನ್ ಅಂತ ಪಂಡಿದ್ದಾರೆ. ಅಂಡತ್ತೆ ರೋಹನ್ ಒಟ್ಟಿಗೆ ರೋಹನ್ ಮಾತ್ರ ರೋಹನ್ನ ಟೀಮ್, ರೋಹನ್ನ ಬಿಲ್ಡರ್ಸ್, ರೋಹನ್ನ ಅಸೋಸಿಯೇಟ್ಸ್, ರೋಹನ್ನ ಅಫಿಷಿಯಲ್ಸ್ ಅನ್ನೋದಲ್ಲ. ಅಟ್ ದ ಸೇಮ್ ಟೈಮ್ ವಿ ನೀಡ್ ಟು appreciate Rohan's family also, who has been a great support. So we do have got Lavita there, Lavita, Rohan Montero and the whole family who has been a great support, and that is the reason how exactly he has reached to the point. yaar sa chappal badta illa yenaito, we need to support. And ek kahawat hai ki baat banti hai dil se, dil banta hai dost se, बात बनती है दिल से, दिल बनता है दोस्त से, दोस्त बनता है प्यार से, प्यार बनता है परिवार से, एक परिवार सच्चा परिवार बनता है, अच्छा परिवार बनता है लविता जी आपकी जैसी एक मैडम से. So once again let's put hands together once again the family and the friends and the officials who have been a great support for Rohan Corporation of Dr. Rohan Montero. Ladies and gentlemen, now I call upon Dr. Rohan Montero to give a vote of thanks. Thank you so much. ಎಲ್ಲರಿಗೂ ನಮಸ್ಕಾರ. ನಸವನ್ನು ಆಶೀರ್ವಾದಿಸಿದಂಥ ಫಾದರ್, ನಮ್ಮ ಬೆಂದೂರು ಸೈಂಟ್ ಸೆಬಾಸ್ಟಿಯನ್ ಚರ್ಚಿನ ಫಾದರ್ ಆದಂಥ ಫಾದರ್ ವಾಲ್ಟರ್ ಅವರೇ, ಹಾಗೆಯೇ ಈಗ ತಾನೇ ನಮ್ಮನ್ನು ಮಾಡಿ ಹೋದಂಥ ಡಾಕ್ಟರ್ MNN ರಾಜೇಂದ್ರ ಕುಮಾರ್ ಅವರೇ, ಹಾಗೂ ಈ ವೇದಿಕೆಯಲ್ಲಿದ್ದಂಥ ನಮ್ಮ ಈ ಏರಿಯಾದ ಕಾರ್ಪೊರೇಟರ್ ಆದಂಥ ನವೀನ್ ಡಿಸೋಜರ್ ಅವರೇ, ಮೂಡಾ ಚೇರ್ಮನ್ನ ಅಧ್ಯಕ್ಷರಾದಂಥ ಸದಾಶಿವ ಉಳ್ಳಾಲರವರೇ, ಹಾಗೆಯೇ ದೈಜಿ ವರ್ಲ್ಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಚೇರ್ಮನ್ ಆದಂಥ ವಾಲ್ಟರ್ ಡಿಸೋಜರ್ ಅವರೇ, ಹಾಗೆಯೇ ಇಲ್ಲಿ ನೆರೆದಿರುವ ಎಲ್ಲರೇ, ಇಲ್ಲಿ ನಮ್ಮ ಸ್ಟಾಫ್ಗಳು ಇರ್ಬೋದು, ನಮ್ಮ ಸಹಪಾಠಿಗಳು ಇರ್ಬೋದು, ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು, ಹಾಗೆಯೇ ಎಲ್ಲ ಆರ್ಕಿಟೆಕ್ಟ್, ಇಂಜಿನಿಯರ್, ಕಾಂಟ್ರಾಕ್ಟರ್, ಹಾಗೆಯೇ ನಮ್ಮ ಎಲ್ಲ ಗ್ರಾಹಕರು,
ನೀವು ಇಲ್ಲದಿದ್ದರೆ ನಾವು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಿಮ್ಮ ಸಹಕಾರದಿಂದ, ನಿಮ್ಮ ಸಪೋರ್ಟ್ನಿಂದ ನಾವು ಇದನ್ನು ಮಾಡಲಿಕ್ಕೂ ಸಾಧ್ಯ. ನಾವು ಜಸ್ಟ್ ಒಂದು ಸೇವೆ ಮಾಡೋದು, ಮನೆ ಕಟ್ಟಿಕೊಡುವುದು, ಎಲ್ಲರಿಗೂ ಮನೆ ಆಗಬೇಕು, ಎಲ್ಲರಿಗೂ ಸೂರು ಆಗಬೇಕು ಎಂದು ನಮ್ಮ ಒಂದು ಆಸೆ. ಅದಕ್ಕೋಸ್ಕರ ನಾವು ಇದನ್ನು ಮಾಡ್ತಾ ಇದ್ದೇವೆ. ಇದರಿಂದ ಎಲ್ಲರಿಗೂ ಒಳ್ಳೆತನ ಆಗ್ತದೆ. ಯಾಕೆಂದರೆ ಒಂದು ಬಿಲ್ಡಿಂಗ್ ಕಟ್ಟುವಾಗ ಒಂದು ಇಕಾನಮಿ ಕ್ರಿಯೇಟ್ ಆಗ್ತದೆ. ಇಕಾನಮಿಯಲ್ಲಿ ಎಲ್ಲರಿಗೂ ಪಾಲುದಾರರಾಗಿರ್ತಾರೆ. ಯಾಕೆಂದರೆ ಇಲ್ಲಿ ಸಿಮೆಂಟ್ ಸಪ್ಲೈ ಮಾಡುವವರು, ಸ್ಟೀಲ್ ಕೊಡುವವರು, ಕಾಂಟ್ರಾಕ್ಟರ್ ಹಾಗೂ ಎಲ್ಲರಿಗೂ ಒಂದು ಕೆಲಸ ಸಿಗ್ತದೆ. ಎಲ್ಲರೂ ಕೆಲಸದಿಂದ ನಮ್ಮ ಮಂಗಳೂರು ನಗರವು ಒಳ್ಳೆಯ ಡೆವಲಪ್ ಆಗ್ತದೆ. ಈ ಮಂಗಳೂರು ಡೆವಲಪ್ ಆದರೆ ನಮಗೆ ಒಳ್ಳೆಯದು. ಯಾಕೆಂದರೆ ಮಂಗಳೂರು ನಗರ ಭಾರಿ ಒಳ್ಳೆಯ ಒಂದು ಸುಂದರ ನಗರ. ಇಲ್ಲಿ ಪೀಸ್ಫುಲ್ ಆಗಿ ನಾವು ಬದುಕ್ತಾ ಇದ್ದೇವೆ. ಹಾಗಾಗಿ ಇದಕ್ಕೆ ಸಪೋರ್ಟ್ ಮಾಡಿದ, ಸಹಕಾರ ಮಾಡಿದ ತಮ್ಮ ಎಲ್ಲರಿಗೂ ಒಂದೇ ವಾಕ್ಯದಿಂದ ನಾನು ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆಯೇ ನೆಕ್ಸ್ಟ್ ಸ್ಯಾಟರ್ಡೆ ನಮ್ಮ ಇನ್ನೊಂದು ಪ್ರಾಜೆಕ್ಟ್ ಶಿಲಾನ್ಯಾಸ ಉಂಟು ಕಂಕನಾಡಿಯಲ್ಲಿ. ಇಥೋಸ್ ಎಂದು, ರೋಹನ್ ಇಥೋಸ್, ನೆಕ್ಸ್ಟ್ ಫಾದರ್ ಮುಲ್ಲರ್ಸ್. ಹಾಗಾಗಿ ತಾವೆಲ್ಲರೂ ಬರುವ ಶನಿವಾರ 5 ಗಂಟೆಗೆ ನಾವನ್ನು ಇದು ಇಟ್ಟಿದ್ದೇವೆ. ತಾವು ಇದನ್ನೇ ಆಮಂತ್ರಣ ಎಂದು ಎಣಿಸಿ ಬರಬೇಕೆಂದು ತಾವು ತಮ್ಮಲ್ಲಿ ಕೇಳಿಕೊಳ್ತೇನೆ. ತಮ್ಮ ಆಶೀರ್ವಾದ ನಮಗೂ ಸದಾಕಾಲ ಬೇಕೆಂದು ನಾನು ಕೇಳಿಕೊಳ್ತೇನೆ. ಥ್ಯಾಂಕ್ಸ್. But now, Dr. Rohan Montre himself has invited you, all the people, next Saturday, sharp at 5 p.m. at Kankanadi, next to Father Mullers. That would be Rohan Ethos. We request all the people out here, we request you to please be there and please bless that a beautiful project which is going to be Rohan Ethos. At the same time, मैं कहना चाहूँगा कि ना दोस्ती बड़ी ना प्यार बड़ा, ना दोस्ती बड़ी ना प्यार बड़ा, अल्फाज बताते हैं कि इंसान बड़ा. So thank you very much for their beautiful words, what exactly when thanked each and everyone. And once again I request all the people out here to please proceed for the refreshments. We do have got refreshments being provided, so request everybody to please have your. I would like to thank all our media representatives, the photographers, the videographers, and all the people who has been a part